ಉಡುಪಿ ಜಿಲ್ಲೆಯ ಮರವಂತಿಯಲ್ಲಿ ವಾಸುದೇವಾಡಿಗ ದುಬೈಯವರ ಮಾಲಕತ್ವದ ಉಡುಪಿ ಸವಿರುಚಿ ಎಂಬ ಶುದ್ಧ ಸಸ್ಯಾಹಾರಿ ಹೋಟೆಲ್ ಶುಭಾರಂಭಗೊಂಡಿತು. ಮರವಂತೆ ಕರ್ನಾಟಕ ಕರಾವಳಿಯ ಒಂದು ವಿಶಿಷ್ಟ ಕಡಲ ತೀರವಾಗಿದೆ. ಒಂದು ಕಡೆ ವಿಶಾಲ ಅರಬ್ಬಿ ಸಮುದ್ರ, ಇನ್ನೊಂದೆಡೆ ರಮಣೀಯ ಸೌಪರ್ಣಿಕ ನದಿ, ಈ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ. ಇಂತಹ ಸುಂದರ ರಮಣೀಯ ಪ್ರಕೃತಿಯಲ್ಲಿ ವಾಸುದೇವಾಡಿಗ ದುಬೈಯವರ ಉಡುಪಿ ಸವಿರುಚಿ ಶುದ್ಧ ಸಸ್ಯಾಹಾರಿ ನೂತನ ಹೋಟೆಲ್ ಇಂದು ಸಡಗರ ಸಂಭ್ರಮದಿಂದ ಶುಭಾರಂಭಗೊಂಡಿದೆ. ನುರಿತ ಪಾಕತಜ್ಞರನ್ನೊಳಗೊಂಡ ತಂಡ ನಿಮ್ಮ ಸೇವೆಗೆ ಸಿದ್ಧವಾಗಿದೆ. ಈ ಹೋಟೆಲ್ ಶುಭಾರಂಭದಲ್ಲಿ ಮಾನ್ಯ ಶಾಸಕರಾದ ಬಿಎಂ ಸುಕುಮಾರ್ ಶೆಟ್ಟಿ, ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಅವರು ಆಗಮಿಸಿ ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಧರ್ ದೇವಾಡಿಗ ಅವರು, ಮರವಂತಿಯಲ್ಲಿ ನೂತನ ಹೋಟೆಲ್ ಶುಭಾರಂಭಗೊಂಡಿದೆ. ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿದ್ದು ಹವಾನಿಯಂತ್ರಿತ ವ್ಯವಸ್ಥೆಯನ್ನ ಹೊಂದಿದೆ. ರೊಟ್ಟಿ, ಇಡ್ಲಿ, ದೋಸಾ ಸೇರಿದಂತೆ ಎಲ್ಲಾ ವೆರೈಟಿಯ ಶುದ್ಧ ಸಸ್ಯಾಹಾರಿ ಹೋಟೆಲ್ ಇದಾಗಿದೆ ಎಂದ ಅವರು, ಇನ್ನು ಮುಂದೆ ಗ್ರಾಹಕರ ಸೇವೆಗೆ ಸಿದ್ಧವಾಗಿದೆ ಎಂದು ಹೇಳಿದರು. ಸವಿರುಚಿ ಅಂತ ಒಂದು ವೆಜ್ ರೆಸ್ಟೋರೆಂಟ್ ಓಪನ್ ಆಗ್ತಾಯಿದೆ. 7 ತಾರೀಕಿಗೆ, ಇದೇ ತಿಂಗಳು 7 ತಾರೀಕಿಗೆ ಬೆಳಿಗ್ಗೆ ಓಪನ್ ಆಗ್ತಾಯಿದೆ. ಫ್ಯಾಮಿಲಿ ರೆಸ್ಟೋರೆಂಟು, ಫ್ಯಾಮಿಲಿ AC ರೂಮ್ ಸಹ ಇದೆ. ಮತ್ತು ವೆಜ್ನಲ್ಲಿ ಎಲ್ಲ ವೆರೈಟಿಗಳ ರೊಟ್ಟಿ, ಇಡ್ಲಿ, ದೋಸೆ ಎಲ್ಲ ವೆರೈಟಿಯ ಫುಡ್ಗಳನ್ನು ಇಲ್ಲಿ ಸಿಗುತ್ತದೆ. ಇವರ ಮೊದಲು ದುಬೈಯಲ್ಲಿ ಹೋಟ್ಲಲ್ಲಿ ನಡೆಸ್ತಾ ಇದ್ದು, ಈಗ ಮರವಂತೆಯಲ್ಲಿ ಹೊಸದಾಗಿ ನೂತನವಾಗಿ ಓಪನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹಕರಿಸಿ ಒಮ್ಮೆ ಸವಿರುಚಿಗಾಗಿ ಒಮ್ಮೆ ಬಂದು ಎಲ್ಲ ತಿಂದು ನಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ನಿಮ್ಮೆಲ್ಲರೂ ಕೇಳ್ಕೊಳ್ತೇವೆ. ಏಕನಾಥೇಶ್ವರಿ ದೇವಸ್ಥಾನದ ಅಧ್ಯಕ್ಷ ಅಣ್ಣಯ್ಯ ಶೇರಿಗಾರ್ ಅವರು ಮಾತನಾಡಿ ನೂತನ ಹೋಟೆಲ್ಗೆ ಶುಭ ಹಾರೈಸಿದರು. ದೂರದ ದುಬೈಯಲ್ಲಿ ಕೂಡ ಆದರಾತಿಥ್ಯಗಳಿಗೆ ಬಹಳ ಹೆಸರುವಾಸಿಯಾದವರು. ಹಾಗೆ ಇಲ್ಲಿ ಕೂಡ ಅವರದ್ದೇ ಆ ಒಂದು ರೀತಿಯಲ್ಲಿ ಹೊಸದಾದ ಒಂದು ಉದ್ಯಮವನ್ನು ಸ್ಥಾಪಿಸಿದ್ದಾರೆ. ಅವರಿಗೆ ಶ್ರೀ ಏಕನಾಥೇಶ್ವರಿಯು ಬಹಳಷ್ಟು ಒಳ್ಳೆಯದನ್ನು ಮಾಡಲಿ ಎಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸವಿರುಚಿ ಶುದ್ಧ ಸಸ್ಯಾಹಾರಿ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಚಾಟ್ಸ್, ಪಾವ್ ಭಾಜಿ, ಐಸ್ ಕ್ರೀಮ್, ಜ್ಯೂಸ್ ಮತ್ತು ಟೀ ಅಂಡ್ ಕಾಫಿ ಲಭ್ಯವಿದೆ. ಇನ್ನು ಈ ಸಂದರ್ಭದಲ್ಲಿ ಮರವಂತೆ ಬಡಕೆರೆಯ ನಿಯಮಿತ ಸಹಕಾರಿ ಸಂಘದ ರಾಜು ಪೂಜಾರಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೌರಿ ದೇವಾಡಿಗ, ಜನಾರ್ದನ ಮರವಂತೆ, ಶಿನಾ ದೇವಾಡಿಗ, ದುಬೈ ಊರಿನ ಹಾಗೂ ಪರವೂರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರವಿರಾಜ್, V4 ನ್ಯೂಸ್, ಕುಂದಾಪುರ.